ಕಳೆದ 5 ವರ್ಷಗಳಿಂದ ಮಂಗಳೂರು ಕೇಂದ್ರೀಕರಿಸಿ ಕಾರ್ಯಾಚರಿಸುತ್ತಿರುವ ಕೋಸ್ಟಲ್ ಫ್ರೆಂಡ್ಸ್ ಎಂಬ ಸಮಾನ ಮನಸ್ಕ ಯುವಕರ ತಂಡ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಸೈ ಅನಿಸಿಕೊಂಡಿದೆ. ಹಲವು ಕಾರಣಗಳಿಂದ ಕಳೆದ ಕೆಲವು ವರ್ಷಗಳಿಂದ ಹೊರಜಗತ್ತನ್ನೇ ನೋಡಿರದ ಹಾಸಿಗೆ ಪೀಡಿತರಾಗಿರುವ ಆಯ್ದ ರೋಗಿಗಳಿಗೆ ಒಂದು ದಿನದ ವಿಶೇಷ ಪ್ರವಾಸ ಆಯೋಜಿಸಲಾಗಿತ್ತು. ಒಟ್ಟು 6 ಮಂದಿ ಹಾಸಿಗೆ ಪೀಡಿತರನ್ನ ಈ ಪ್ರವಾಸದ ಪ್ರಯೋಜನ ಪಡೆದುಕೊಂಡರು. ಅಷ್ಟೊಂದು ಸುಲಭವಲ್ಲದ ಕಠಿಣ ಸವಾಲಿನ 6 ಜನರ ಈ ಪ್ರವಾಸ ಮಂಗಳೂರು ನಗರದಿಂದ ಪ್ರಾರಂಭಗೊಂಡು ಮೊದಲು ಪಿಲಿಕುಳದ ನಿಸರ್ಗಧಾಮಕ್ಕೆ ತೆರಳಿತು. ಪಿಲಿಕುಳದಲ್ಲಿ ಸರೋವರ, ಉದ್ಯಾನವನ, ಗುತ್ತಿನ ಮನೆ, ಬಳಿಕ ಮೃಗಾಲಯಕ್ಕೆ ಅವರನ್ನು ಕರೆದೊಯ್ಯಲಾಯಿತು. ಅಲ್ಲಿಂದ ತಣ್ಣೀರುಬಾವಿ ಬೀಚ್ ಮತ್ತು ಸಂಜೆ ನಗರದ ಮಾಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಖುಷಿಪಡಿಸಲಾಯಿತು. ಕೋಸ್ಟಲ್ ಫ್ರೆಂಡ್ಸ್ ತಂಡದ ಸದಸ್ಯರ ಜೊತೆ ವೈದ್ಯಕೀಯ ತಂಡವು ಹಾಸಿಗೆ ಪೀಡಿತರಿಗೆ ನೆರವಾಗಲು ಸಾಥ್ ನೀಡಿತ್ತು. ಪರಿಣಿತ ಡಾಕ್ಟರ್ಸ್ಗಳು, ನರ್ಸ್ಗಳು, ಆಂಬ್ಯುಲೆನ್ಸ್ಗಳು ಮತ್ತು 40ಕ್ಕೂ ಹೆಚ್ಚು ಅನುಭವಿ ಸ್ವಯಂ ಸೇವಕರ ತಂಡ ಜೊತೆಗಿತ್ತು. ಆರೋಗ್ಯದ ಸಮಸ್ಯೆ ಇರುವವರಿಗೆ ಆರ್ಥಿಕ ನೆರವು, ಅಗತ್ಯ ಸಾಧನಗಳನ್ನು ಪೂರೈಕೆ ಮೊದಲಾದ ಸೇವೆಗಳನ್ನು ಸಾಮಾನ್ಯವಾಗಿ ಹೆಚ್ಚಿನ ಸಂಘ ಸಂಸ್ಥೆಗಳು ಮಾಡುತ್ತಿದೆ. ಆದರೆ ಮಂಗಳೂರಿನಲ್ಲೊಂದು ಸರ್ಕಾರೇತರ ಸಂಸ್ಥೆಯೊಂದು ಹಾಸಿಗೆ ಪೀಡಿತರನ್ನು ಒಂದು ದಿನದ ಮನೋರಂಜನಾ ಪ್ರವಾಸ ಹಮ್ಮಿಕೊಳ್ಳುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಜೊತೆಗೆ ಇತರರಿಗೆ ಇದೊಂದು ಪ್ರೇರಣೆಯಾಯಿತು. ಕೋಸ್ಟಲ್ ಫ್ರೆಂಡ್ಸ್ನ ಸ್ಥಾಪಕಾಧ್ಯಕ್ಷರಾದ ಶರೀಫ್ ಅಬ್ಬಾಸ್, ಕೋಸ್ಟಲ್ ಫ್ರೆಂಡ್ಸ್ ಅಧ್ಯಕ್ಷ ಇಮ್ತಿಯಾಜ್, ಕೋಸ್ಟಲ್ ಫ್ರೆಂಡ್ಸ್ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್, ಫೈಜಲ್ ರೆಹಮಾನ್, ಕಾರ್ಯದರ್ಶಿ ರಿಯಾಜ್ ಕಣ್ಣೂರು, ಸಾಂತ್ವನದ ಸಂಚಾರದ ಸಂಚಾಲಕ ಶೌಕತ್ ಅಲಿ, ಟ್ರಸ್ಟಿ ಸೂಫಿಕರ್ ಕಾಸಿಂ ವಿಶೇಷ ಮುತುವರ್ಜಿ ವಹಿಸಿದ್ದರು.